ಕಿನ್ನಿಗೋಳಿ ಪಟ್ಟಣ ಪಂಚಾಯತಿದ ಅಧಿಕಾರ ಬಿಜೆಪಿಗೆ 10 ಸೀಟ್, ಕಾಂಗ್ರೆಸ್ಗೆ ಎನ್ಮ. ವೆಲ್ಕಮ್ ಟು ಟೈಮ್ಸ್ ಆಫ್ ಕುಡ್ಲ. ಪ್ರತಿಷ್ಠಿತ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಓಟುಡು ಬಿಜೆಪಿಗೆ ಎಂದದುಂಡು. ಕಿನ್ನಿಗೋಳಿ ಪಟ್ಟಣ ಪಂಚಾಯತಿದ ಒಟ್ಟು 11 ಕ್ಷೇತ್ರಡು ಬಿಜೆಪಿಗೆ 10 ಸ್ಥಾನ, ಕಾಂಗ್ರೆಸ್ ಎನ್ಮ ಕ್ಷೇತ್ರಡಿಗೆ ಎಂದದು ಬಿಜೆಪಿ ಪಟ್ಟಣ ಪಂಚಾಯತ್ ಅಧಿಕಾರ ಪಡೆದುಂಡು. ಗೆಂದಿನ ಕ್ಲೇಡ್ ಪದ್ಮಲತಾ ರಾವ್, ಲೋಕಯ್ಯ ಸಾಲಿಯಾನ್, ಶೈಲೇಶ್ ಅಂಚನ್, ಗುರುರಾಜ್ ಮಲ್ಲಿಗೆ ಅಂಗಡಿ, ಗೋಪಾಲ್ ಪುನರೂರು, ಧನುಷ್ ಶೆಟ್ಟಿಗಾರ್, ಸುನಿತಾ ರಾಡ್ರಿಗಸ್ ಕಿನ್ನಿಗೋಳಿ, ಚಂದ್ರ ರಾಣ್ಯ, ಮಲ್ಲಿಕಾ ಪ್ರಕಾಶ್, ಗುತ್ತಗಾಡು ಮಲ್ಲಿಕಾ, ಸಂತಾನ್ ಡಿಸೌಜಾ, ದಾಮೋದರ್ ಶೆಟ್ಟಿ, ಮೆನ್ನೆಬೆಟ್ಟು ಪ್ರಕಾಶ್ ಆಚಾರ್ಯ, ಪ್ರಣೀತ್ ಕಿನ್ನಿಗೋಳಿ, ಪ್ರತಿಮಾ ಪ್ರಶಾಂತ್, ಕುಶಲತಾ, ಮಲ್ಲಿಕಾ ಗುತ್ತಗಾಡು, ಸುನೀತಾ ಉಲ್ಲೇರಿ. ಸೋತಿನ ಅಭ್ಯರ್ಥಿಲೆಡೆ ಡಾಕ್ಟರ್ ಸಂಜೀವ ಮಡಿವಾಳ, ಪವನ್ ಶೆಟ್ಟಿಗಾರ್, ತಿಮ್ಮಪ್ಪ ಕೋಟ್ಯಾನ್, ಮೈಯದ್ದಿ, ಶ್ಯಾಮಲಾ ಹೆಗಡೆ ಉಲ್ಲೇರಿ. ಓಟುದ ಎಣಿಕೆ ಆಯ್ಬಕ ಬಿಜೆಪಿ ಗೆಂದಿನಂಚನೆ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಲ್ತೀರಿ. ಶಾಸಕರು ಉಮಾನಾಥ್ ಕೋಟ್ಯಾನ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಸುನಿಲ್ ಆಳ್ವಾ, ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷರು ಸತೀಶ್ ಅಂಚನ್, ಮಂಡಲಾಧ್ಯಕ್ಷ ದಿನೇಶ್ ಪುತ್ರನ್, ಕಸ್ತೂರಿ ಪಂಜಾ, ದೇವಪ್ರಸಾದ್ ಪುನರೂರು, ಜೀವನ್ ಶೆಟ್ಟಿ ಅಂಗರಗುಡ್ಡೆ ಮುಗುಲು ಮಾತೈತೇರು. ತೀವ್ರ ಕುತೂಹಲ ಪುಟ್ಟಾದಿನ ವಾರ್ಡ್ ನಂಬರ್ 11 ಪುನರೂರು ಬೊಕ್ಕ ಕಿಲಿಂಜೂರುಡು ಬಿಜೆಪಿ ಭರ್ಜರಿ ಆದ ಗೆಂದದುಂಡು. ಅಂಚನೆ ಬಿಜೆಪಿದ ಭದ್ರಕೋಟೆಯ ಎಳತ್ತೂರು ವಾರ್ಡ್ ಶ್ಯಾಮಲಾ ಹೆಗಡೆ ಸೋತಿರು. ನಾನು ಹೋದಾಗ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರೆ. ಸರ್, ಇಲ್ಲಿ ಬಿತ್ತಲು ವಾರ್ಡಲ್ಲಿ ಡ್ರೈನೇಜ್ ಸಮಸ್ಯೆ ಇದಕ್ಕೆ ಏನಾದ್ರು ಪರಿಹಾರ ಸಿಗಬಹುದು? ನಮಗೆ ಸವಾಲು ನೋಡಿ. ನಮ್ಮ ಹುಡುಗ ಪ್ರಣೀಕ್ ಇವತ್ತು ಅಲ್ಪಸಂಖ್ಯಾತರು ಸುಮಾರು 700 ಜನ ಅಲ್ಪಸಂಖ್ಯಾತರು ಇರುವಂತಹ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅವರು ಬೆಂಬಲಿಸಿದ್ದಾರೆ. ಯಾಕೆಂದ್ರೆ ನಮ್ಮ ಮೇಲೆ ವಿಶ್ವಾಸ ಇತ್ತು. ಒಬ್ಬ ಹುಡುಗನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ನಮ್ಮ ಪಾರ್ಟಿ ಮತ್ತು ನನ್ನ ಅಭ್ಯರ್ಥಿಯ ಮೇಲೆ ವಿಶ್ವಾಸವಿಟ್ಟು ಖಂಡಿತವಾಗಿ ನಾವು ಜನರ ಪರವಾಗಿದ್ದೇವೆ. ಜನರಿಗೆ ಒಂದು ತೊಂದರೆಗಳನ್ನು ನಾನು ಭರವಸೆ ಕೊಟ್ಟಿದ್ದೇನೆ. ಚುನಾವಣೆ ಸಂದರ್ಭದಲ್ಲಿ 3 ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಆ ಮಾತನ್ನು ಉಳಿಸಬೇಕು. ದೊಡ್ಡ ಸವಾಲು. ಈಗಾಗಲೇ ತುಂಬಿ